ಬಂಟರ ಸಂಘ ಬಂಟ್ವಾಳ ಇದರ ವಾರ್ಷಿಕೋತ್ಸವ ನಡೆಯಿತು. ಬಂಟರ ಕಲಾಪಂಥ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಘದ ಅಧ್ಯಕ್ಷ ನಗರಿಗುತ್ತು ವಿವೇಕ್ ಶೆಟ್ಟಿ ಅವರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ಬಂಟರನ್ನ ಒಂದೆಡೆ ಸೇರಿಸುವ ನಿಟ್ಟಿನಲ್ಲಿ ಬಂಟರ ಕಲಾಪಂಥ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಭಾಗವತ ಸತೀಶ್ ಶೆಟ್ಟಿ ಪಟ್ಲ ಹಾಗೂ ಚಲನಚಿತ್ರ ನಟಿ ನೀತು ಶೆಟ್ಟಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಒಬ್ಬ ಜನಗಳಿಗೆ ಒಂದು ಅರ್ಥಮಾಲ್ಪನಿಸಿದ ಒಂದು ಅವಕಾಶ ಕೊರಡು ಕಲ್ಪನಿಸಿದ ಉದ್ದೇಶವೇ ಈ ಒಂದು ಬಂಟರ ಕಲಾಪಂಥಗಳು ಮಂತದ ಸುಮಾರು 10 ಬಂಟರ ಸಂಘಟಕರು ಈ ಒಂದು ಬಂಟರ ಕಲಾಪಂಥಗಳು ಭಾಗವಹಿಸುವುದಿಲ್ಲರು. ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಕೊಡಲು ಇಡೀ ಈ ಕಾರ್ಯಕ್ರಮದ ಜಡ್ಜ್ಮೆಂಟ್ ಕೊರಪನಂಚಿನ ಆತ್ಮೀಯ ಮಿತ್ರರಂಚಿನ ಗುರುಕಿರಣ್ ಸತೀಶ್ ಶೆಟ್ಟಿ ಪಟ್ಲ ಮತ್ತು ನೀತು ಶೆಟ್ಟಿ ನಿಖಿಲ ಮಾರ್ಗದರ್ಶನದ ಈ ಕಾರ್ಯಕ್ರಮ ನಡೆದುಕೊಂಡು ನಮ್ಮ ಪುರಾತನ ಕಾಲದ ವೈಶಿಷ್ಟ್ಯವಾದ ಕಾಬೂರು, ಪುತ್ತೂರು, ಕಾರ್ಕಳ, ಜಪ್ಪು, ಸುರತ್ಕಲ್ ಹೀಗೆ 11 ಭಾಗದ ಬಂಟ ಸಂಘದ ಪ್ರತಿನಿಧಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು. ಬಂಟ ಸಂಘ ಬಂಟ್ವಾಳ ತಾಲೂಕು ಸದಸ್ಯರಿಂದ ಭಾರತ ದರ್ಶನ, ಜರ್ನಿ ಆಫ್ ಇಂಡಿಯನ್ ಸಿನಿಮಾಸ್ ಕಾರ್ಯಕ್ರಮ ನಡೆಯಿತು. ಸಂಘದ ಉಪಾಧ್ಯಕ್ಷ ಕಿರಣ್ ಹೆಗಡೆ ಅನಂತಾಡಿ, ಕಾರ್ಯದರ್ಶಿ ಚಂದ್ರಹಾಸ್ ಶೆಟ್ಟಿ, ಕೋಶಾಧಿಕಾರಿ ಜಗದೀಶ್ ಶೆಟ್ಟಿ, ಸಹ ಕಾರ್ಯದರ್ಶಿ ನವೀನ್ ಚಂದ್ರ ಶೆಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷೆ ಆಶಾ ಪಿರೈ ಈ ಸಂದರ್ಭ ಹಾಜರಿದ್ದರು.